ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಹಾಯ್, ನಮಸ್ತೆ, ನಮಸ್ಕಾರ ಒನ್ಸ್ ಅಗೈನ್. ಆ್ಯಂಡ್ ಎಲ್ಲರೂ ಕೂಡ ಸೇಫ್ ಆಗಿ ಹೆಲ್ದಿ ಆಗಿ ಮನೆಯಲ್ಲಿ ಇದ್ದೀರಾ ಅಂತ ಭಾವಿಸ್ಕೊಂಡು ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾ ಇವತ್ತಿನ ಎಪಿಸೋಡನ್ನು ಆರಂಭಿಸ್ತಾ ಇದ್ದಾವೆ. ಸೊ ಎಸ್, ಅಫ್ಕೋರ್ಸ್ ಇದು ನಿಮ್ಮ ಫೇವ್ರೇಟ್ ಕುಕಿಂಗ್ ಶೋ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ ಮತ್ತು ನಿಮ್ಗೆ ಗೊತ್ತಿದೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ವೀಕ್ಷಕರೇ, ಆಗ್ಲೇ ಹೇಳಿದೆ, ಈ ಒಂದು ಸಂದರ್ಭ ಏನಿದೆ ತುಂಬಾನೇ ಆರೋಗ್ಯಭರಿತವಾದಂತಹ ಆಹಾರ ಏನಿದೆ ಅದು ತುಂಬಾನೇ ಅವಶ್ಯಕವಾಗಿರುತ್ತೆ. ಸೊ ಮನೆಯಲ್ಲೇ ಇರುವಂತಹ ಹೆಲ್ದಿ ಫುಡ್ ಅನ್ನು ತಿಂದು ಎಲ್ಲರೂ ಆರಾಮಲ್ಲಿ ಇರಿ. ಅಂಡ್ ಅದಕ್ಕಿಂತ ಈಗ ಗೊತ್ತಿದೆ, ಹೊರಗಡೆ ನಿಮ್ಗೆ ಜಾಸ್ತಿಯಾಗಿ ಯಾವುದೇ ಫುಡ್ ಸಿಗದಿದ್ರೆ ಮನೆಯಲ್ಲಿ ವೆರೈಟಿ ಮಾಡಬೇಕಾದ್ರೆ ನಮ್ಮ ಕಿಚನ್ ಅಲ್ಲಿ ಆಗುವಂತಹ ರೆಸಿಪೀಸ್ಗಳನ್ನು ಮನೆಯಲ್ಲಿ ಟ್ರೈ ಮಾಡಿ. ಅಂಡ್ ಇವತ್ತು ನಮ್ಮ ಕಿಚನ್ ಅಲ್ಲಿ ಸ್ಪೆಷಲ್ ಆದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಮರ್ಲಿನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ, ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೇನೆ. ಸೊ ಆಫ್ಟರ್ ಸೋ ಲಾಂಗ್ ಒನ್ಸ್ ಅಗೇನ್ ಕಿಚನಿಗೆ ಬಂದಿದ್ದೀರಾ. ಸೊ ಹೇಗಿದೆ ಆಫ್ಟರ್ ಕೋವಿಡ್ ಅಥವಾ ಕೊರೋನಾ ಟೈಮ್ ಆದ ನಂತರ, ಲಾಕ್ಡೌನ್ ಆದ ನಂತರ? ಕೊರೋನಾ ಟೈಮ್ ಎಲ್ಲರಿಗೆ ಒಂದು ಆರಾಮದ ದಿನ ಅಲ್ಲ, ಮನೆಯಲ್ಲೇ ಕುತ್ಕೊಳ್ಳಿಕ್ಕೆ ಪೀಪಲ್ಗೆ ಮಾತ್ರ ಅದು ತುಂಬಾ ಎಫೆಕ್ಟೇಬಲ್ ಅಲ್ವಾ? ಸೊ ಮನೆಯಲ್ಲಿ ಇದ್ರೂ ಕೂಡ ಸ್ವಲ್ಪ ಟೆನ್ಷನ್ ಎಲ್ಲ ಇರ್ಬೋದು, ಲಾಕ್ಡೌನ್ ಆಯ್ತಲ್ವಾ, ಈ ಥರ ಆಯ್ತಲ್ವಾ ಅಂತ ಹೇಳಿ. ಬಟ್ ಎನಿ ಹೌ, ನಮ್ಮ ಕಿಚನಲ್ಲಿ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀರಾ? ನಾನು ಎಗ್ ವೆಜ್ ಆಮ್ಲೆಟ್ ಮಾಡ್ತೇನೆ, ಮತ್ತೆ ಸುವರ್ಣಗಡ್ಡೆ ಗೊತ್ತುಂಟಲ್ಲ, ಅದರದ್ದು ಮಂಚೂರಿ, ಸುವರ್ಣಗೆಡ್ಡೆಯ ಮಂಚೂರಿ, ಮತ್ತೊಂದು ಎಗ್ ವೆಜ್ ಆಮ್ಲೆಟ್. ಎಸ್, ಎರಡು ಕೂಡ ಸೂಪರ್ ಆದಂತಹ ರೆಸಿಪೀಸ್ಗಳು. ಹೋಗುವ ಕಿಚನಿಗೆ ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ನಾವು ಏನು ಮಾಡ್ತಾ ಇರೋದು ಹಾಗಾದ್ರೆ? ಒಂದು ಬೌಲ್ ತಕೊಂಡು ಅದರಲ್ಲಿ ಮೊಟ್ಟೆ ಹಾಕಿ ಹೊಡಿಬೇಕು, ಸರಿ ಹೊಡಿಬೇಕು, ಹಾಕಬೇಕು. ಓಕೆ, ತಗೊಳ್ಳಿ. ಇದಾಗುತ್ತಲ್ಲ? ಸೊ ಇದು ಆಮ್ಲೆಟ್, ಯೂಶುವಲಿ ಆಮ್ಲೆಟ್ ಮಾಡ್ತಾರೆ, ಬಟ್ ಇದು ವೆಜ್ ಆಮ್ಲೆಟ್ ಅಂತ ಹೇಳಿದಾಗ ವೆಜಿಟೇಬಲ್ಸ್ ಕೂಡ ಇರುತ್ತೆ, ಮಿಕ್ಸ್ ಆಗುತ್ತೆ. ಓಕೆ, ಸರಿ ಹೊಡಿಬೇಕು. ಸೊ ವೆರೈಟಿ ಆಫ್ ಆಮ್ಲೆಟ್ಸ್ ಇರುತ್ತೆ ಅಲ್ವಾ? ಸರಿ. ಸೊ ಏನು ಬೇರೆ ಯಾವುದೆಲ್ಲ ನಿಮಗೆ ಆಮ್ಲೆಟ್ ಅಲ್ಲಿ, ಅಂದ್ರೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಯಾವುದಾದ್ರು? ಆಮ್ಲೆಟ್ ಮಾಡಿ ಎಗ್ಗಿದ್ದು ಆಮ್ಲೆಟ್ ಪಿಜ್ಜಾ ಅಂತ ಮಾಡ್ತಾರೆ. ಅದಕ್ಕೆ ಮಶ್ರೂಮ್ ಅದೆಲ್ಲ ಹಾಕಿ ಪಿಜ್ಜಾದಾಗೆ ಆಗ್ತದೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಓಕೆ. ಈಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೆನೆಸಿಟ್ಟಿದ್ದೆ, ಅದ ನೀರು 1-2 ಟೇಬಲ್ ಸ್ಪೂನ್. ಓಕೆ. ಸೊ ಯಾಕೆ ಅಕ್ಕಿ ಹಿಟ್ಟು ನಾವು ಹಾಕೋದು? ಅದು ರುಚಿ ಬೇರೆ ಆಗ್ತದೆ, ಮತ್ತೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ. ಓಕೆ. ಅಕ್ಕಿ ಹಿಟ್ಟು ನೀರಲ್ಲಿ ಹಾಕಿ 1-2 ಸ್ಪೂನ್ ಹಾಕಬೇಕು. ಓಕೆ. ಆಮೇಲೆ ಇದಕ್ಕೆ ಈಗ ಸ್ವಲ್ಪ ಕ್ಯಾರೆಟ್. ಇದು 3 ಎಗ್ ಹಾಕಿದ್ದೇನೆ, ಅದಕ್ಕೆ 1-2 ಸ್ಪೂನು ಕ್ಯಾರೆಟ್ ತುರಿ ಮಾಡ್ತು. ಓಕೆ. ಸೊ ಈ ವೆಜ್ ಆಮ್ಲೆಟ್ ಹೇಳೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸ್ ಇದೆ. ಓಕೆ. ಮತ್ತೆ
ಬಟಾಟೆ ಪೊಟ್ಯಾಟೋಸ್. ಅದನ್ನು ಕೂಡ ಗ್ರೇಟ್ ಮಾಡಿ ತಂದಿದ್ದೇನೆ. ಅದನ್ನು ಗ್ರೇಟ್ ಮಾಡಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹಿಂಡಬೇಕು, ಅದ್ರದ್ದು ಸ್ಟಾರ್ಚ್ ಎಲ್ಲ ಹೋಗ್ತದೆ. ಸೊ ಇದು ಬೇಯಿಸಿದ್ದ ಅಥವಾ ಇಲ್ಲ, ಹೀಗೆ ವಿದೌಟ್ ಬೇಯಿಸಿದ್ದು? ಓಕೆ. ಅದು ಸಹ 1-2 ಸ್ಪೂನು. ಮತ್ತೆ ಟೊಮ್ಯಾಟೋಸ್. ಓಕೆ. ಯೂಶುವಲಿ ಆಮ್ಲೆಟಿಗೆ ಹಾಕುವಂಥದ್ದು. ನೀರುಳ್ಳಿ ತುಂಬ ಸಣ್ಣದು ತುಂಡು ಮಾಡಬೇಕು, ಯಾಕಂದ್ರೆ ಅದು ಬೇಯಬೇಕಲ್ಲ. ಓಕೆ. ಗ್ರೀನ್ ಚಿಲ್ಲೀಸ್. ಸೊ ಇನ್ ಕೇಸ್ ಏನೆಲ್ಲ ವೆಜಿಟೇಬಲ್ ಬೇಕು ಎಲ್ಲ ಹಾಕ್ಬೋದು ಇದಕ್ಕೆ? ಹಾಕ್ಬೋದು. ಗ್ರೀನ್ ಪೀಸ್ ಕೂಡ ಹಾಕ್ಬೋದು. ಓಕೆ. ಜಿಂಜರ್ ಹಾಕಬೇಕು. ಓಕೆ. ಸ್ವಲ್ಪ ಉಪ್ಪು. ಕೊರಿಯಂಡರ್ ಲೀವ್ಸ್. ಓಕೆ. ಇದೆಲ್ಲ ಹಾಕಿ ಬಿಡೋದು. ತಿರುಗಿ ಹೊಡಿಬೇಕು ಸರಿ. ಓಕೆ. ಸೊ ಯಾವಾಗಲೂ ಒಂದೇ ಥರ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕಿಂತ ಇದೆಲ್ಲ ನನಗನ್ಸುತ್ತೆ ಈ ಜೋಳ ಕೂಡ ಹಾಕ್ಬೋದಲ್ವಾ? ಕಾರ್ನ್ ಹಾಕಿದ್ರೆ ಹೇಗೆ ಆಗ್ಬೋದು? ಚೆನ್ನಾಗಿ ಆಗ್ಬೋದು. ಪನ್ನೀರ್. ಓಕೆ. ಏನು ವೆಜಿಟೇಬಲ್ಸ್ ಕೂಡ ಹಾಕ್ಬೋದು. ಪಾಲಕ್ ಹಾಕಬಹುದು. ಓಕೆ. ಸ್ವಲ್ಪ ಹಳದಿ ಹುಡಿಬೇಕಾ? ಸೊ ಇದು ಅರುಣಾದವರ ಹಳದಿ ಹುಡಿ. ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಇದು ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾದವರ ಚಿಲ್ಲಿ ಪೌಡರ್. ಫ್ರೈಯಿಂಗ್ ಪ್ಯಾನ್ ಇದಾ? ಗ್ಯಾಸ್ ಹಚ್ಚುವಲ್ಲ. ಸೊ ಈ ಥರ ಸಣ್ಣದ್ರಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು. ಮತ್ತು ಇದರಲ್ಲಿ ಎಲ್ಲ ನಾವು ಆ್ಯಡ್ ಮಾಡ್ತೇವಲ್ಲ, ದೊಡ್ಡ ಆಮ್ಲೆಟ್ ಮಾಡಿದರೆ ಅದು ಒಂದು ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಸಣ್ಣ ಪಾತ್ರೆ ಇದ್ರೆ ಸ್ವಲ್ಪ ಒಳ್ಳೆಯದು. ಸರಿ ಮಿಕ್ಸ್ ಮಾಡಿ ಹಾಕಬೇಕು. ಓಕೆ. ಎಲ್ಲ ವೆಜಿಟೇಬಲ್ಸ್ ಅದರಲ್ಲಿ ಸಿಗಬೇಕಲ್ವಾ? ಸೊ ಸಣ್ಣ ಪಾತ್ರೆ ಇದ್ರೆ ಬೇಗನೂ ಬಿಸಿ ಆಗುತ್ತೆ, ಬೇಗನೂ ಬೇಯುತ್ತೆ, ಆ್ಯಂಡ್ ಸ್ವಲ್ಪ ಸೈಜು ಚೆನ್ನಾಗಿರುತ್ತೆ, ಆ್ಯಂಡ್ ದಪ್ಪ ಬಂದು ಎಲ್ಲವೂ ಇನ್ಕ್ಲೂಡ್ ಇರುತ್ತೆ ಅದರಲ್ಲಿ ಅಲ್ವಾ? ಸೊ ಇದು ಒಂಥರ ಮಿನಿ ಆಮ್ಲೆಟ್ ಥರ. ಮಿನಿ ವೆಜ್ ಆಮ್ಲೆಟ್. ಇದನ್ನೇ ಕಟ್ ಮಾಡಿ ಸ್ಯಾಂಡ್ವಿಚ್ ಒಳಗೆಲ್ಲ ಇಟ್ಟರೆ ಒಳ್ಳೆ ಆಗುತ್ತೆ ಅಲ್ವಾ? ಕರೆಕ್ಟ್. ಸ್ಯಾಂಡ್ವಿಚ್ ಅಥವಾ ಬನ್ ಅದ್ರೊಳಗಡೆ ಎಲ್ಲ ಫಿಲ್ಲಿಂಗ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಕಾರ್ಯಕ್ರಮಗಳೆಲ್ಲ ನೋಡ್ತೀರಾ ನೀವು ಎಲ್ಲ? ನಮ್ಮ ಟಿವಿದು ಬಂದ್ರೆ ರೆಡಿ ಇರ್ತೇನೆ. ನೋಡ್ತೀರಾ? ವೆರಿ ನೈಸ್. ಅದು 12:30ಗೆ ನೋಡೋದಿದ್ರೆ ಸಾಯಂಕಾಲ ನೋಡ್ತೀರಲ್ವಾ? ಓಕೆ, ವೆರಿ ನೈಸ್. ಓಕೆ. ಸೊ ಒಂಥರ ಈ ಆಮ್ಲೆಟ್ ಒಂಥರ ಸ್ವಲ್ಪ ದಪ್ಪ ಬರುತ್ತೆ ಅಲ್ವಾ? ಸೊ ನಾನು ಕೂಡ ಹಾಗಾದ್ರೆ ಟ್ರೈ ಮಾಡ್ಬೋದು. ಇದು ಆಮ್ಲೆಟ್ ಅಂತೂ ಈಸಿ. ಆ್ಯಂಡ್ ನನ್ನಂಥವರಿಗೆ ಕುಕಿಂಗ್ ಫಾಸ್ಟ್ ಆಗಬೇಕಾದ್ರೆ ಈ ಥರ ಎಲ್ಲ ಫಾಸ್ಟ್ ಆಗಿ ಸ್ಪೆಷಲ್ ಇದ್ರೆ ಸಾಕು, ಉಳಿದದೆಲ್ಲ ಮನೆಯಲ್ಲಿ ಇರ್ತದೆ. ಕರೆಕ್ಟ್, ಹೌದು. ಸಾಕ ತೆಗೆಯುವುದಾ? ಹಾಕಿ. ಆಫ್ ಮಾಡೋಲ್ವಾ? ಈಗ ರೆಡಿ ಆಗಿದೆ. ಓಕೆ, ನೀವು ಟೇಸ್ಟ್ ಮಾಡಿದ್ದನ್ನು ಹೇಳಿ ಹೇಗುಂಟಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಡಿಫ್ರೆಂಟ್ ಆಗಿ ವೆಜ್ ಅನ್ನೆಲ್ಲ ಹಾಕಿ ಒಂದು ಆಮ್ಲೆಟ್ ರೆಡಿ ಮಾಡಿದ್ದಾರೆ. ವೆರಿ ಸಿಂಪಲ್, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಎಗ್ ವೆಜ್ ಆಮ್ಲೆಟ್ ತಯಾರಿಸೋ ವಿಧಾನ: ಮೊದಲು 3 ರಿಂದ 4 ಮೊಟ್ಟೆಯನ್ನು ಹೊಡೆದು ನೀರಿನಲ್ಲಿ ಕಲಸಿದ ಅಕ್ಕಿ ಹಿಟ್ಟು 2 ಚಮಚದಷ್ಟು, ಕ್ಯಾರೆಟ್ ತುರಿ,
ಆಲೂಗಡ್ಡೆ ತುರಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಕಲಸಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೊಟ್ಟೆ ಮಿಶ್ರಣವನ್ನು ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಎಗ್ ವೆಜ್ ಆಮ್ಲೆಟ್ ಸವಿಯಲು ಸಿದ್ಧ. ವೀಕ್ಷಕರೇ, ಆಮ್ಲೆಟ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಸುವರ್ಣಗೆಡ್ಡೆ ಯೂಸ್ ಮಾಡಿಕೊಂಡು ಒಂದು ಮಂಚೂರಿ ರೆಡಿ ಆಗ್ಲಿಕ್ಕಿದೆ. ಸೊ ಏನು ಮಾಡ್ಕೊಳ್ಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ನಾವು ರೆಡಿ ಮಾಡಿಟ್ಟಿರ್ತೇವೆ. ಸೊ ಆಮ್ಲೆಟನ್ನು ಈ ಬ್ರೇಕ್ನ ಗ್ಯಾಪಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ಸೊ ಮಾಡಿ ಟ್ರೈ ಮಾಡಿ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಚಿತ್ರಕೂಟ ಶಿಶುಪೋಷಕ ನ್ಯಾಚುರಲ್ ಫುಡ್ ಮತ್ತು ಲಲಿತಾ ಜುವೆಲ್ಲರ್ಸ್ ಮಂಗಳೂರು. ಸೊ ವೀಕ್ಷಕರೇ, ನೆಕ್ಸ್ಟ್ ಸುವರ್ಣಗಡ್ಡೆಯಲ್ಲಿ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ ಹೇಳಿದ್ದಾರೆ. ಬನ್ನಿ ಕೇಳುವ. ಮೇಡಮ್, ಸುವರ್ಣಗೆಡ್ಡೆ ಜಾಸ್ತಿಯಾಗಿ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ವಾ? ಆ್ಯಂಡ್ ಮಂಚೂರಿ ಅಂತ ಹೇಳಿದಾಗ ಗೋಬಿ ಮಾಡ್ತಾರೆ ಅಥವಾ ಸೋಯಾ ಮಾಡ್ತಾರೆ ಅಥವಾ ಎಗ್ ಮಾಡ್ತಾರೆ. ಸೊ ಇದು ಸುವರ್ಣಗೆಡ್ಡೆಯಲ್ಲಿ ಸಮಥಿಂಗ್ ಹೊಸತ್ತು ಅಲ್ವಾ? ಸ್ಟಾರ್ಟ್ ಮಾಡುವ ಮೇಡಮ್, ಹೇಗೆ? ಫಸ್ಟ್ ಒಂದು ಬೋಲ್ ತಗೊಂಡು ನಾನು ಇಲ್ಲಿ ಸುವರ್ಣಗಡ್ಡೆದ ಸ್ಟ್ರಿಪ್ಸ್ ಮಾಡಿ ತಂದೇನೆ. ಓಕೆ. ಅದನ್ನು ಸ್ವಲ್ಪ ಹುಳಿದು ನೀರಲ್ಲಿ ನೆನೆಸಿ, ಹುಳಿಯ ನೀರಲ್ಲಿ ಹುಳಿ ಯಾಕಂದ್ರೆ ಅದು ತುರಿಸ್ತದೆ. ಓಕೆ. ಗಂಟಲಿಗೆ ತುರಿಸ್ತದೆ. ಸೊ ಮತ್ತೆ ಇದು ಮಂಚೂರಿ ಪೌಡರ್, ಮಂಚೂರಿ ಮಾಡಲಿಕ್ಕೆ. ಅದರಲ್ಲಿ ಮೆಣಸು, ಜೀರಿಗೆ ಮತ್ತೆ ಕಾರ್ನ್ಫ್ಲವರ್ ಎಲ್ಲ ಇರುತ್ತೆ. ಮಿಕ್ಸ್. ಓಕೆ ಓಕೆ. ಸೊ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಸರಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಕಾರ್ನ್ಫ್ಲವರ್, ಜೀರಿಗೆ, ಮೆಣಸಿನ ಹುಡಿ ಎಲ್ಲ ಸಪ್ರೇಟ್ ಹಾಕಿ ಮಾಡೋದು. ಸೊ ಇದನ್ನೀಗ ಸೊ ಇದು ಸುವರ್ಣಗೆಡ್ಡೆಯನ್ನು ಈ ತರ ಕಟ್ ಮಾಡಿರೋದು ಒಂಥರ ಬೇಬಿ ಕಾರ್ನ್ ತರ ಕಾಣುತ್ತೆ ಅಲ್ವಾ? ಸೊ ಗೊತ್ತೇ ಆಗುದಿಲ್ಲ. ಇದು ವಿತ್ ಫ್ರೈ ಆದಾಗ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ಸೊ ಈ ಸೈಜ್ ಅಲ್ಲಿ ಮಾಡಿದ್ರೆ ಇಟ್ ಇಸ್ ಅ ಪ್ರಿಫರೆಬಲ್ ಸೈಜ್. ಈಸಿ ಟು ಫ್ರೈ ಆಲ್ಸೋ. ಸೊ ಇದನ್ನೀಗ ಸ್ವಲ್ಪ ನೀರು ಹಾಕಬೇಕಾ? ಹಾಕ್ಲಿಯಾ? ಸಾಕು. ಈಗ ಈ ಪೌಡರ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಓಕೆ. ಇನ್ಸ್ಟೆಂಟ್ ಪೌಡರ್, ಅದರಲ್ಲಿ ಎಲ್ಲವೂ ಇದೆ. ಹೌದು. ಸೊ ಇನ್ ಕೇಸ್ ಇದು ರೆಡಿ ಇಲ್ಲ ಅಂತ ಹೇಳಿದ್ರೆ ಕಾರ್ನ್ಫ್ಲವರ್, ಜೀರಿಗೆ, ಮೆಣಸಿನ ಹುಡಿ. ಓಕೆ. ಸ್ವಲ್ಪ ಉಪ್ಪು ಹಾಕ್ಬೇಕು. ಅದರಲ್ಲಿ ಉಪ್ಪು ಉಂಟು, ಆದರೆ ಸಹ ನಾವು ಸ್ವಲ್ಪ ಹಾಕಬೇಕು. ಓಕೆ. ಸ್ವಲ್ಪ ಹಾಕಿ ಇದು ಎಲ್ಲದಕ್ಕೆ ಸರಿ ಕೋಟ್ ಆಗುವಾಗೆ ಮಿಕ್ಸ್ ಮಾಡಬೇಕು. ಓಕೆ. ಸೊ ಇದು ಮಂಚೂರಿ ಮಾಡುವ ವಿಧಾನದಲ್ಲೇ ಇರುತ್ತೆ, ಖಾಲಿ ಸುವರ್ಣಗೆಡ್ಡೆ ಚೇಂಜ್. ಈಗ ನೆನಪಿದ್ರೆ ಕಳೆದೊಂದು ಎಪಿಸೋಡ್ ನಲ್ಲಿ ಹೌದು ಬೇಬಿ ಕಾರ್ನ್ ಮಂಚೂರಿ ಮಾಡಿದ್ರಿ. ಕರೆಕ್ಟ್. ಇದೀಗ ಡೀಪ್ ಫ್ರೈ ಮಾಡ್ಲಿಕ್ಕೆ ಉಂಟು. ಎಣ್ಣೆ ಇಡುದಾ? ಹೌದು, ಎಣ್ಣೆ. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಒನ್ ಆಫ್ ದ ಬೆಸ್ಟ್ ಆಯಿಲ್ ಇದು. ಇಲ್ಲಿಗೆ ಬಂದ ನಂತರ ನಾನು ಅದೇ ಯೂಸ್ ಮಾಡುದು. ಮತ್ತೆ ಅರುಣ ಮಸಾಲ ಯೂಸ್ ಮಾಡುದು. ಸೂಪರ್. ಈಗ ಇದನ್ನು ನಾವು ಫಸ್ಟ್ಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ಡೀಪ್ ಫ್ರೈ. ಅದು ಆಚೆಂದ ಫ್ರೈ ಆಗ್ತಾ ಇರುವಾಗ ಅದು ನೀವು ಸ್ವಲ್ಪ ನೋಡ್ಕೊಳ್ತೀರ. ಸರಿ. ಇದನ್ನು ನಾನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೇನೆ. ಹಾಗಾದ್ರೆ ಇದರ ಮೇಲೆ ಇನ್ನೊಂದು ಬಾಣಲೆ. ಸೊ ಹಾಗಾದ್ರೆ ಇದು ಈಚೆ ಕೊಡಿ. ಇದು ರೆಡಿ ಆಯ್ತಲ್ವಾ? ಇದು ನಾನು ಫ್ರೈ ಮಾಡ್ತೇನೆ, ಎಣ್ಣೆ ಬಿಸಿ ಆಗಲಿ. ಸೊ ಇದಕ್ಕೀಗ ಎಣ್ಣೆ ಬೇಕಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಇದಕ್ಕೀಗ ಜಿಂಜರ್ ಮತ್ತು ಗಾರ್ಲಿಕ್ ಫಸ್ಟಿಗೆ ಫ್ರೈ ಮಾಡಬೇಕು. ಓಕೆ. ಸೊ ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ. ಸೊ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋದಾ? ಓಕೆ. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು
ಇದಕ್ಕೆ ನೀರುಳ್ಳಿ ಹಾಕ್ಬೇಕು. ಓಕೆ. ಸೊ ಇದು ಸ್ವಲ್ಪ ಸೈಜ್ ದೊಡ್ಡದು ಮಂಚೂರಿಗೆ ದೊಡ್ಡ ಸೈಜ್. ಹೀಗೆ ಕಟ್ ಮಾಡಬೇಕು. ಓಕೆ. ಸೊ ಇದು ಎಣ್ಣೆ ಬಿಸಿ ಆಯ್ತು, ಇದಕ್ಕೆ ಹಾಕ್ಲಿಯಾ? ಆಯಿತು. ಈಗ ಇದಕ್ಕೆ ಕಟ್ ಮಾಡಿದ್ದು ಕ್ಯಾಪ್ಸಿಕಮ್. ಓಕೆ. ಅದು ಕೂಡ ಹೀಗೆ ದೊಡ್ಡ ಪೀಸ್. ಓಕೆ. ಸೊ ಜಾಸ್ತಿಯಾಗಿ ಮಂಚೂರಿ ಎಲ್ಲ ಮಾಡುವಾಗ ಇದೇ ರೀತಿ ಇರುತ್ತೆ ಪೀಸಸ್ ಅಲ್ವಾ? ಸ್ವಲ್ಪ ದೊಡ್ಡ ಪೀಸಸ್. ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಸೊ ಸುವರ್ಣಗಡ್ಡೆ ಹೇಗೆ ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತಾ ಇದು? ಸಾಧಾರಣ ಇದು ಈಗ ತುಂಬಾ ಸಣ್ಣ ಸ್ಟ್ರಿಪ್ಸ್ ಅಲ್ಲ, ಸಪೂರ ಅಲ್ಲ, ಬೇಯ್ತದೆ. ಈಗ ಟೊಮೆಟೊ ಹಾಕುವ. ಸೊ ಇದಕ್ಕೆ ಎಷ್ಟೆಷ್ಟು ಹಾಕಬೇಕಾಗುತ್ತೆ? ನೀರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ? ನಂದು ಅಷ್ಟು ಅಮೌಂಟಿಗೆ ನೀರುಳ್ಳಿ ಅರ್ಧ, ದೊಡ್ಡದು ನೀರುಳ್ಳಿದ ಅರ್ಧ, ಅದು ಮತ್ತೆ ಕ್ಯಾಪ್ಸಿಕಮ್ ಸಹ ಅರ್ಧ. ಓಕೆ. ಅರ್ಧ ಟೊಮೆಟೊ ಒಂದು ಸಣ್ಣದು. ಓಕೆ. ಈಗ ಇದಕ್ಕೆ ಸೋಯಾ ಸಾಸ್ ಹಾಕ್ತೇನೆ. ಓಕೆ. ಗ್ರೀನ್ ಚಿಲ್ಲಿ, ಚಿಲ್ಲಿ ಸಾಸ್. ಸೊ ಎಲ್ಲ ರೀತಿಯ ಸಾಸ್ಗಳನ್ನು ಹಾಕೋದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಹಾಕಿದೆ, ಮತ್ತೆ ಸ್ವಲ್ಪ ಪೇಸ್ಟ್. ಓಕೆ. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಈಗ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಅನ್ನು ಮಿಕ್ಸ್ ಮಾಡಿ ನೀರಿನಲ್ಲಿ ಅದಕ್ಕೆ ಹಾಕಬೇಕು. ಓಕೆ. ಸ್ವಲ್ಪ ತಿಕ್ ಬರುತ್ತೆ ಅಲ್ವಾ? ಹಾಕ್ತೇನೆ. ಓಕೆ. ಇದಕ್ಕೆ ಸ್ವಲ್ಪ ಹನಿ ಹಾಕಬೇಕು. ಓಕೆ. ಹನಿ ಇಲ್ಲದ್ರೆ ಶುಗರ್ ಕೂಡ ಹಾಕಬಹುದು. ಓಕೆ. ಸ್ವಲ್ಪ ಸ್ವೀಟ್ ಆಗುತ್ತೆ ಅಲ್ವಾ? ಹನಿಗೆ ಒಳ್ಳೆ ಟೇಸ್ಟ್ ಬರ್ತದೆ ಶುಗರಿಗಿಂತ. ಇದಕ್ಕೆ ಯಾವುದೇ ರೀತಿಯ ಮಸಾಲ ಹಾಕ್ಲಿಕ್ಕಿಲ್ವಾ? ಇಲ್ಲ. ಓಕೆ. ಗ್ರೀನ್ ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ ಬೇಡ. ಓಕೆ. ಇದು ಫ್ರೈ ಆದದ್ದು ಸಾಕಾ? ಸ್ವಲ್ಪ ಇದು ಸಾಸ್ ರೆಡಿ ಆಯಿತು. ಓಕೆ. ಫ್ರೈ ಆದ ನಂತರ ಅದಕ್ಕೆ ಹಾಕಿದ್ರೆ ಆಯಿತು. ಸೊ ಇದು ರೆಡಿ ಆಯಿತು. ಇದನ್ನು ಫ್ರೈ ಆದ ತಕ್ಷಣ ಅದಕ್ಕೆ ಮಿಕ್ಸ್ ಮಾಡಿ ಬಿಡೋದು. ಸೂಪರ್. ಓಕೆ. ಸೊ ಇದು ಹಾಗಾದರೆ ಆಯಿತು ಅಂತ ಕಾಣುತ್ತಲ್ವ? ಫ್ರೈ ಆಗಿದೆ. ಆಫ್ ಮಾಡುವಲ್ಲ? ಇದಕ್ಕೆ ಶಿಫ್ಟ್ ಮಾಡಲಿಯಾ? ಆಯಿತು. ಎಣ್ಣೆ ಎಲ್ಲ ಡ್ರೈನ್ ಆಗಿದೆ. ಹಾಂ. ಸೊ ಇದು ಇನ್ಸ್ಟೆಂಟ್ ಹುಡಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಕೂಡ ಕೊಟ್ಟಿರೋದು ಅಲ್ವಾ? ಹಾಕ್ತಾನೆ. ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ಈಗ ಇದು ಸರಿ ಮಿಕ್ಸ್ ಆಯಿತು. ಈಗ ಸರ್ವಿಂಗ್ ಮಾಡುವ. ಒಂಥರ ಮಂಚೂರಿಗೆ ಒಂದು ಡಿಫ್ರೆಂಟ್ ಲುಕ್ ಇದ್ದಾಗೆ. ಹೌದು. ಈಗ ಇದು ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಲಿಕ್ಕಂತೂ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ರೀತಿಯ ಮಂಚೂರಿ ಟೇಸ್ಟ್ ನೋಡಿದ್ದು ಸುವರ್ಣಗೆಡ್ಡೆಯಲ್ಲಿ ಒಂದು ಮಂಚೂರಿ ಮಾಡಬೇಕಂತ ಇದ್ರೆ
ತುಂಬ ಜನ ಸುವರ್ಣಗೆಡ್ಡೆದ್ದು ಸುಕ್ಕ ಅಥವಾ ಪಲ್ಯ ಅಥವಾ ಏನಾದರೂ ಮಾಡಿದರೆ ಹೇಟ್ ಮಾಡ್ತೀರಾ. ಸೊ ಇದು ಥರ ಮಂಚೂರಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ಬೋದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸುವರ್ಣಗಡ್ಡೆ ಮಂಚೂರಿ ತಯಾರಿಸುವ ವಿಧಾನ. ಮೊದಲು ಸುವರ್ಣಗಡ್ಡೆಯನ್ನು ಉದ್ದನೆ ತುಂಡು ಮಾಡಿ ಹುಣಸೆ ನೀರಿನಲ್ಲಿ 15ರಿಂದ 20 ನಿಮಿಷ ನೆನೆಸಿಡಿ. ಬಳಿಕ ಸ್ವಲ್ಪ ನೀರು, ಮಂಚೂರಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಶುಂಠಿ ಬೆಳ್ಳುಳ್ಳಿಯನ್ನು ಹುರಿದು, ಈರುಳ್ಳಿ, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮ್ಯಾಟೊವನ್ನು ಹುರಿದು ಟೊಮ್ಯಾಟೊ ಸಾಸ್, ಹಸಿಮೆಣಸು, ಚಿಲ್ಲಿ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಸ್ವಲ್ಪ ಬೆಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್, ಜೇನುತುಪ್ಪ 1 ಚಮಚ ಹಾಕಿ ಹುರಿದು ಸಾಸ್ ತಯಾರಿಸಿಕೊಳ್ಳಿ. ಆ ಬಳಿಕ ಕರಿದ ಸುವರ್ಣಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಸುವರ್ಣಗಡ್ಡೆ ಮಂಚೂರಿ ಸವಿಯಲು ಬಲು ರುಚಿ. ಎಸ್, ಸೊ ರೆಸಿಪೀಸ್ ರೆಡಿ ಇದೆ. ನಾವು ಇಟ್ಸ್ ಟೈಮ್ ಟು ಟೇಸ್ಟ್ ಅಲ್ವಾ? ಟೇಸ್ಟ್ ನೋಡುವಾಗಾದರೆ ತಗೊಳ್ಳಿ. ಸೊ ವೆಜ್ ಆಮ್ಲೆಟ್ ತಗೊಳ್ಳಿ ಮೇಡಮ್. ಸೊ ನೀವು ಹೇಳ್ದಾಗೇ ಸ್ವಲ್ಪ ದಪ್ಪದಾಗಿ ಬರುತ್ತೆ ಆ್ಯಂಡ್ ಇದರ ಲೇಯರಲ್ಲಿ ವೆಜ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಯೂಶ್ವಲಿ ಆಮ್ಲೆಟ್ಗಿಂತ ಇದೊಂಥರ ಆಮ್ಲೆಟ್ ಪಿಜ್ಜಾ ಇದ್ದಾಗೆ. ಇದರಲ್ಲಿ ಎಲ್ಲ ವೆಜಿಟೇಬಲ್ ಸಿಗುತ್ತೆ. ವೆಜಿಟೇಬಲ್ ಟೇಸ್ಟ್ ಜೊತೆ ಎಗ್ ಆಮ್ಲೆಟ್ನ ರುಚಿ ಸಖತ್ತಂತ ಬ್ಲೆಂಡಿಂಗ್ ಕೊಡುತ್ತೆ. ಆ್ಯಂಡ್ ಬಿಸಿ ಬಿಸಿ ಆಗಿದ್ರೆ ಇನ್ನೂ ಸೂಪರ್ ಆಗುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಅನಿಸುತ್ತೆ ನೀವು ಹೇಳಿದಾಗೆ ಬ್ರೆಡ್ ಅಥವಾ ಒಂದು ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಬೇಕಾದ್ರೆ ಇದು ಒಂದೇ ಫೀಲಿಂಗಿಗೆ ಇಟ್ಟರೂ ಸಾಕಾಗುತ್ತೆ. ಕರೆಕ್ಟ್ ಅಲ್ವಾ? ಬೇಡ, ಕರೆಕ್ಟ್. ಇದರ ಟೇಸ್ಟ್ ನೋಡುವಾಗಾದರೆ ಸೊ ನಾನಂತೂ ಸುವರ್ಣಗೆಡ್ಡೆದ್ದು ಟೇಸ್ಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದು ಕೂಡ ಮಂಚೂರಿಯಲ್ಲಿ. ಓಕೆ, ತುಂಬ ಚೆನ್ನಾಗಿದೆ. ಯೂಶ್ವಲಿ ಸುವರ್ಣಗೆಡ್ಡೆದು ಟೇಸ್ಟ್ ಈ ಮಂಚೂರಿಯ ಸಾಸಸ್ ಜೊತೆ ಸಖತ್ತಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಅದು ಸುವರ್ಣಗೆಡ್ಡೆ ನೀವು ಆ ಶೇಪಲ್ಲಿ ಕಟ್ ಮಾಡಿರೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮಂಚೂರಿಯನ್ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ವೆರಿ ನೈಸ್. 2 ರೆಸಿಪೀಸ್ಗಳು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಟೇಸ್ಟ್. ತುಂಬ ಖುಷಿಯಾಯಿತು ಮೇಡಮ್. ಆ್ಯಂಡ್ ನಮ್ಮ ಅಡುಗೆ ಮನೆಗೆ ಬಂದಕ್ಕೆ ನಿಮಗೆ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನಗೆ ಆಗಾಗ ಚಾನ್ಸ್ ಕೊಡ್ತೀರಿ ಬರಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ದ ಬೆಸ್ಟ್ ಆಯಿಲ್. ಸೊ ಅವರ ಕಡೆದೊಂದು ಸಣ್ಣ ಗಿಫ್ಟ್. ಹಾಗೆಯೇ ಸನ್ ಪ್ರೀಮಿಯಂ ಗೋಧಿ ಹಿಟ್ಟು, ಅವರದೇ ಗೋಧಿ ಹಿಟ್ಟು ಇದೆ. ವೆರಿ ಮಚ್ ಡಿಮಾಂಡೇಬಲ್ ಗೋಧಿ ಹಿಟ್ಟು ಈಗ ಮಾರ್ಕೆಟಲ್ಲಿ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಇದು ನಿಮ್ಗೆ ಗೊತ್ತೇ ಇದೆ, ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೇನೆ ಬರ್ತಾ ಇರಿ. ಥ್ಯಾಂಕ್ ಯು. ಎಸ್, ಇವತ್ತಿನ ನಮ್ಮ ಅಡುಗೆ ಮನೆಯ ಕೆಲಸ ಮುಗೀತು. ಸೂಪರ್ ಆದಂಥ 2 ರೆಸಿಪೀಸ್ಗಳು, ಸೂಪರ್ ಆದಂಥ ಟೇಸ್ಟ್. ಇದೇ ರೀತಿ ನಿಮ್ಮಲ್ಲೂ ಕೈ ರುಚಿ ಇದ್ದರೆ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಡ್ಬೋದು. ಸೊ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಅದರ ಜೊತೆಗೆ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಈ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.